ಹಾಯ್, ಗುಡ್ ಈವ್ನಿಂಗ್. ನನ್ನ ಹಿಂದಿನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದೀರಾ? ಹೇಗೆ ಕಾಣ್ತಿದೆ ನಿಮಗೆ ಅಲ್ಲ? ಫುಲ್ ಗ್ರೀನರಿ ಇದೆ, ಗದ್ದೆ ಅದು. ಸೊ ನಾವೀಗ ಬಂದಿದ್ದೇವೆ ಮಣಿಪುರ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ನಮಗೆ ಸ್ವಲ್ಪ ಇದು ನಾವು ಬರುವ ದಾರಿ ತಪ್ಪಿ ಹೋಯಿತು, ಹಾಗಾಗಿ ನಾವು ಬೇರೆ ದಾರಿಯಿಂದ ಬಂದ್ವಿ. ಬಟ್ ಇಲ್ಲಿ ತುಂಬ ಜನರ ಮನೆ ಕೂಡ ಇದೆ. ಸೊ ಅವರ ಹತ್ರ ನಾವು ಒಬ್ಬರ ಹತ್ರ ಕೇಳಿದ್ದೇವೆ. ಸೊ ಅವರು ಹೇಳಿದರು, ಈ ಗದ್ದೆ ಕ್ರಾಸ್ ಮಾಡಿ ಆಚೆ ಹೋದರೆ ನಿಮಗೆ ಮಣಿಪುರ ಬ್ರಿಡ್ಜ್ ಸಿಗುತ್ತೆ ಅಂತ. ಆದರೆ ಇದಕ್ಕೆ ಬರಲಿಕ್ಕೆ ಬೇರೆ ದಾರಿ ಕೂಡ ಇದೆ. ನಾವು ಆಚೆ ಇಲ್ಲಿಂದ ನೋಡಿದರೆ ಆಚೆ ಸೈಡಿಂದ ಒಂದು ಕಾರ್ ಕೂಡ ಹೋಯ್ತು, ಗದ್ದೆ ಮಧ್ಯದಲ್ಲಿ ಒಂದು ದಾರಿ ಕೂಡ ಇದೆ. ಸೊ ಆಚೆಯಿಂದ ಹೋದರೂ ಸ್ವಲ್ಪ ದಾರಿ ತಪ್ಪಿ ನಾವು ಈಚೆಯಿಂದ ಬಂದ್ವಿ. ಸೊ ನಾನಂತೂ ಏನು ಡಿಸೈಡ್ ಮಾಡಿ ಬರಲಿಲ್ಲ ಇಲ್ಲಿ ಬರಬೇಕಂತ. ನಾವು ಕುಂಟಲ್ ನಗರ್ ಚರ್ಚ್ಗೆ ಹೋಗ್ತಿದ್ದೆವು. ಅದು ದಾರಿಲಿ ನನ್ನ ತಂಗಿಗೆ ಈ ಜಾಗ ಗೊತ್ತಿದ್ದು, ಅವಳು ನನ್ನನ್ನು ಈಚೆ ಕರ್ಕೊಂಡು ಬಂದು ನಾನು ಇಲ್ಲಿ ಬಂದಿದ್ದೇನೆ. ಸೊ ನಿಮಗೆ ಕೂಡ ಈ ಜಾಗ ತೋರಿಸ್ತೇನೆ. ನಿಮಗೆ ಕೂಡ ಇಷ್ಟ ಆದರೆ ಯಾರಿಗಾದರೂ ಒಂದ್ಸಲ ವಿಸಿಟ್ ಮಾಡಬೇಕಂತ ಅನಿಸಿದ್ರೆ ಇಲ್ಲಿ ಹತ್ತಿರ ಇರುವವರಿಗೆ ಇಲ್ಲಿ ಒಂದ್ಸಲ ಬರ್ಬೋದು. ನನ್ನ ತಂಗಿಗೆ ಗೊತ್ತಿದ್ದು ಈ ಜಾಗ, ಅವಳು ತುಂಬ ಸಲ ಬಂದಿದ್ದಾಳೆ ಈಚೆ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ನಾನು ಕೂಡ ಅವಳ ಜೊತೆ, ನನ್ನ ಅಮ್ಮನ ಜೊತೆ ಎಲ್ಲ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬಂದಿದ್ದೇನೆ. ಸೊ ಬನ್ನಿ, ನಿಮಗೆ ಕೂಡ ನಾನು ಏನಾದರೂ ದಾರಿಯಲ್ಲಿ ಹೋಗ್ತಾ ಇರುವಾಗ ನನಗೆ ಏನಾದರೂ ಇಷ್ಟವಾದ ಏನಾದರೂ ಕ್ಲಿಪ್ಸ್ ಕಾಣಿಸಿದ್ರೆ ನಿಮಗೆ ಹಾಕ್ತೇನೆ. ಸೊ ಇಷ್ಟು ಗ್ರೀನ್ ಆಗಿ ಕಾಣ್ತಿದ್ದಲ್ಲ, ಈಗ ಮಳೆಗೆ ಇದು ಭತ್ತ ನೆಟ್ಟಿದ್ದಾರೆ. ಗದ್ದೆ ಮಧ್ಯೆ ಹೋಗೋದು ಬೇರೆನೇ ಅಲ್ಲ, ಅದೊಂದು ಖುಷಿ. ನನಗೆ ಇಷ್ಟು ಏನಾಯಿತು, ವರ್ಷ ಆಯಿತು ಗದ್ದೆ ಮಧ್ಯೆ ಹೋಗದೆ. ಅಮ್ಮ, ನಿಂಗೆ ಏನಾದರೂ ಗದ್ದೆ ನೋಡುವಾಗ ಏನಾದರೂ ಮೊದಲು ನೆನಪು ಬರ್ತಿದಾ? ತುಂಬ ಖುಷಿ ಆಗ್ತದೆ. ಅಂದರೆ ಬಾಲ್ಯದ ನೆನಪು ಬರ್ತದೆ. ಯಾಕೆಂದರೆ ನಾವು ಇದರ ನಡುವೆನೇ ಓಡಾಡಿ ಇರ್ತಿದ್ದೆವು. ನಮ್ಮ ಮನೆಯಲ್ಲಿ ಇದೆಲ್ಲ ಉಂಟು. ತುಂಬ ಖುಷಿ ಆಗ್ತದೆ. ಹೇಗೆ ಬೆಳೆದು ನಿಂತಿದೆ ನೀವು ನೋಡಲಿಲ್ಲ. ಅದರಿಂದ ಈಗ ನೋಡಲಿಕ್ಕೆ ನಿಮಗೆ ಒಂದು ಎಂತ ಹೇಳ್ತಾರೆ, ಸಂದರ್ಭ ಸಿಕ್ಕಿದೆ. ಇದು ನೋಡಿ ಆಚೆ ಕಾಣ್ಬೋದು ನಿಮ್ಗೆ, ಅಲ್ಲಿಂದ ಡೈರೆಕ್ಟ್ ಹೋಗುತ್ತೆ. ನಮ್ಗೆ ಆ ದಾರಿ ತಪ್ಪಿತ್ತು ಆಕ್ಚುಲಿ. ಅದೇ ಅಮ್ಮ ಹೇಳಿದ್ರು, ಯಾರಾದರೂ ಟೆನ್ಷನ್ ಇದ್ದವರೆಲ್ಲ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಂಜೆ ಹೊತ್ತು ಅವರ ಟೆನ್ಷನ್ ಎಲ್ಲ ಮರೆತು ಹೋಗ್ತಾರೆ ಅಂತ. ಇದು ಮುಳ್ಳಿನ ಗಿಡ. ಇದು ಮುಳ್ಳಿನ ಗಿಡ. ಇದಕ್ಕೆ ನಾಚಿಕೆ ಮುಳ್ಳು ಅಂತ ಹೇಳ್ತಾರಲ್ಲ, ಈ ಥರ ಮುಟ್ಟಿದ್ರೆ ನೋಡಿ ಅದು ನಾಚಿಕೆಯಾಗಿ ಮುದುರಿ ಹೋಗುತ್ತೆ. ನಾಚಿಕೆ ಮುಳ್ಳು ನೋಡಿ, ನನಗೆ ಗೊತ್ತಿಲ್ಲ, ನನ್ನ ಅಮ್ಮ ಹೇಳಿದ್ರು ಆಯುರ್ವೇದದಲ್ಲಿ ಇದ್ರದ್ದು ಕೂಡ ಉಪಯೋಗ ಇದೆ ಅಂತ, ನಾಚಿಕೆ ಮುಳ್ಳಿನದ್ದು. ಬನ್ನಿ ನಾವೀಗ ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡುವ. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿ ಆಚೆಯಿಂದ ಈಚೆ ಕಡೆ ಬಂದಾಯ್ತು. ಇಲ್ಲಿ ಒಬ್ರದ್ದು ತೋಟ ಇದೆ, ಇದು ಖಾಸಗಿ ಜಾಗ ಅಂದರೆ ಪ್ರೈವೇಟ್ ಜಾಗ.
ಸೊ ನಾವು ಸ್ವಲ್ಪ ಇಲ್ಲಿ ರೆಸ್ಟ್ ತಗೊಳ್ತಿದ್ದೀವಿ, ಅಂದರೆ ಇಲ್ಲಿ ಬಿಸಿಲಿಲ್ಲ, ಗಿಡ ತೋಟ ಎಲ್ಲ ಇರೋದ್ರಿಂದ ಅಷ್ಟು ಬಿಸಿಲಿಲ್ಲ, ಸ್ವಲ್ಪ ಇಲ್ಲಿ ನಿಂತಿದ್ದೇವೆ ಟೈಮ್ ಪಾಸ್ ಮಾಡಲಿಕ್ಕೆ. ಸೊ ಬನ್ನಿ, ಏನೊಂದ್ಸಲ ನಾವೇನು ಆಚೆ ಹೋಗಬೇಕಲ್ಲ, ನಮಗೇನು ಚರ್ಚಿಗೆ ಕೂಡ ಹೋಗಲಿಕ್ಕಿದೆ. ಇದು ಹೇಗಿದೆ ಕೂದಲು ಕಟ್ಟಿದ ಸ್ಟೈಲ್, ನಿಮಗೆ ಇಷ್ಟ ಆಯ್ತಾ? ನೋಡಿ ಒಂದ್ಸಲ. ಹೇಗುಂಟು ಇದು ಬ್ಯಾಗ್? ಕ್ಯೂಟ್ ಇದೆ ಅಲ್ಲ, ಅದ್ರ ಜೊತೆ ಒಂದು ಟೆಡಿ ಫ್ರೀ. ಬಿಸಿ ಬಿಸಿ ಗೋಳಿ ಬಜ್ಜಿ ಮಂಗಳೂರು ಫೇಮಸ್ ಇದೆ. ಬನ್ಸಿ ಗೋಳಿ ಬಜ್ಜಿ, ವಡೆ ಸಾಂಬಾರು ಚಟ್ನಿ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನಿಸ್ತೇನೆ. ಇಷ್ಟ ಆದರೆ ಏನು ಮಾಡ್ತೀರಾ ಹೇಳಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.